ನಗರದ ಮಹಿಳಾ ಪೊಲೀಸ್ ಠಾಣೆಯ ನೂತನ ಸಬ್ ಇನ್ಸ್ಪೆಕ್ಟರ್ ಮಂಗಳಮ್ಮ ಅವರನ್ನು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗದ ಪದಾಧಿಕಾರಿಗಳು ಭೇಟಿಯಾಗಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಕೆಪಿಸಿಸಿ ಕಾರ್ಮಿಕ ವಿಭಾಗದ ಕಾರ್ಯದರ್ಶಿ ವಿಎಸ್ ಸೈಯದ್ ದಾದಾಫಿರ್, ಕಾರ್ಮಿಕ ವಿಭಾಗದ ತುಮಕೂರು ಜಿಲ್ಲಾಧ್ಯಕ್ಷ ಅಬ್ದುಲ್ ರಹೀಂ ಹಾಗೂ ಕಾರ್ಮಿಕ ವಿಭಾಗದ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಎಎನ್ ಫಿರ್ ತುಮಕೂರು. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗದ ವತಿಯಿಂದ ಇವತ್ತು ಮಹಿಳಾ ಠಾಣೆಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ನೇಮಕವಾಗಿರುವ ನಮ್ಮ ಮಂಗಳಮ್ಮ ಮೇಡಮ್ ಅವ್ರಿಗೆ ನಾವು ತುಂಬ ಹತ್ತಿರದಿಂದ ಟ್ರಾಫಿಕ್ನಲ್ಲಾಗಿರ್ಬೋದು, ಮುಂಚೆ ಬೇರೆ ಸ್ಟೇಷನ್ಗಳಲ್ಲಿದ್ದಾಗ ಒಳ್ಳೆಯ ಒಂದು ಬಾಂಧವ್ಯ ಆಯಿತು. ನಮ್ಮದು ಅವ್ರದ್ದು ತುಂಬ ಹತ್ತಿರದಿಂದ ಅವ್ರು ನೋಡಿದ್ದೀವಿ. ಯಾವುದೇ ಕೇಸ್ ವಿಚಾರ ಆಗಲಿ, ಯಾವುದೇ ಮತ್ತೊಂದು ವಿಚಾರಗಳಿರ್ಬೋದು, ಆ ಸಂದರ್ಭದಲ್ಲಿ ಹೋದಾಗ ಯಾವುದು ಕಾನೂನು ಪ್ರಕಾರವಾಗಿದ್ದು ಆ ಕೆಲಸಗಳನ್ನ ನಮಗೆ ತುಂಬ ಹತ್ತಿರವಾಗಿ ಮಾಡಿಕೊಟ್ಟಿದ್ದಾರೆ. ತುಂಬ ಒಳ್ಳೆಯ ಪ್ರೋತ್ಸಾಹ ನೀಡಿದ್ದಾರೆ ನಮಗೆ. ಮತ್ತು ಯಾವುದೇ ನಮ್ಮ ಕಾರ್ಯಕ್ರಮಗಳಿರ್ಬೋದು, ಇನ್ನೊಂದು ಆ ಕಾರ್ಯಕ್ರಮಗಳು ಕರೆದಾಗ ಅವ್ರು ಬಂದಿದ್ದಾರೆ, ಒಳ್ಳೆ ನಮಗೆ ಬಿಗಿ ಬಂದೋಬಸ್ತ್ ಕೊಟ್ಟಿದ್ದಾರೆ. ಸದಾ ಮೇಡಮ್ನವ್ರಿಗೆ ಶುಭವಾಗಲಿ, ಮುಂದೆ ಇನ್ನೂ ಒಳ್ಳೆಯ ಹುದ್ದೆನಲ್ಲಿ ಮೇಡಮ್ ಅವ್ರು ಹೋಗಲಿ ಅಂತ ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗದಿಂದ ಮತ್ತು ಮಹಿಳಾ ಪದಾಧಿಕಾರಿ ವತಿಯಿಂದ ಮೇಡಮ್ನವ್ರಿಗೆ ಶುಭ ಹಾರೈಸ್ತೀನಿ. ನಾನು ಮಹಿಳೆಯ ವಿಚಾರದಲ್ಲಿ ನಿಮ್ಮಲ್ಲಿ ದಯವಿಟ್ಟು ಒಂದು ಮನವಿ ಅಂದರೆ, ಎಲ್ಲರೂ ಚೈಲ್ಡ್ ಮ್ಯಾರೇಜ್ ಆಗ್ತಾ ಇದ್ರೆ, ಮಕ್ಕಳ ಮೇಲೆ ಏನಾದರೂ ದೌರ್ಜನ್ಯ ಆಗ್ತಿದ್ರೆ, ಮಹಿಳೆಯರಿಗೆ ಸಂಬಂಧಪಟ್ಟ ವಿಚಾರ ಇದ್ದರೆ ನೇರವಾಗಿ ಮಹಿಳಾ ಪೊಲೀಸ್ ಠಾಣೆಗೆ ತಿಳಿಸಿ. ಇಲ್ಲ ಮಕ್ಕಳ ಸಹಾಯವಾಣಿ ನಂಬರ್ ಅಂತ ಇದೆ, ಯಾವುದೋ ನಂಬರ್ ನಿಮ್ಗೆ ಗೊತ್ತಾಗ್ತಿದೆ 112 ಈ ನಂಬರ್ಗೆ ನೀವು ಕರೆ ಮಾಡಿದ್ರೆ ಯಾವುದೇ ಮಗು ಮೇಲೆ ದೌರ್ಜನ್ಯ ಇರಲಿ, ಮಹಿಳೆ ಮೇಲೆ ದೌರ್ಜನ್ಯ ಇದ್ದರೆ ನಮಗೆ ಸೆಂಡ್ ಮಾಡ್ತಾರೆ, ಅಟೆಂಡ್ ಮಾಡ್ತೀವಿ. ಸಾಧ್ಯವಾದಷ್ಟು ಫಾಲ್ಸ್ ಇರಬಾರ್ದು, ನಿಜ ವಿಚಾರ ಇದ್ದರೆ ಅಂಥದನ್ನು ಪೊಲೀಸ್ಗೆ ಮಾಹಿತಿ ಕೊಡಿ, ನಾವು ಅಟೆಂಡ್ ಮಾಡ್ತೀವಿ. ಯಾವುದೇ ಸಮಯದಲ್ಲಿ ಏನೇ ಇದ್ರೂ ನೀವು ಕರ್ನಾಟಕ ಪೊಲೀಸ್ ವತಿಯಿಂದ ಮತ್ತು ಭಾರತದಾದ್ಯಂತ ಒಂದೇ ನಂಬರ್ ಇದೆ, ಎಲ್ಲ ಇದಕ್ಕೂ ಸರ್ವಿಸ್ ಆಗಿ 112 ಆ ನಂಬರ್ಗೆ ದಯವಿಟ್ಟು ಕರೆ ಮಾಡಿ ತಿಳಿಸಿ. ಏನಾದರೂ ವೈಯಕ್ತಿಕ ವಿಚಾರಗಳಿದ್ದರೆ ದಯವಿಟ್ಟು ನಮ್ಗೆ ನೇರವಾಗಿ ಬಂದು ಭೇಟಿ ಮಾಡಿ ಹೇಳಿ.